ಅಜಯ್ ದೇವಗನ್ ಸುದೀಪ್ ಟ್ವೀಟ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ರಿಯಾಕ್ಟ್ ಮಾಡಿದ್ದಾರೆ. ಸುದೀಪ್ ಗಟ್ಟಿಯಾದ ನಿಲುವು ಪ್ರಕಟಿಸಿದ್ದಾರೆ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಎಂದು ಹೇಳಿದ್ದಾರೆ. ಇಡೀ ಕನ್ನಡಿಗರು ಅವರ ಬೆಂಬಲಕ್ಕೆ ನಿಂತಿದ್ದೇವೆ. ಅಜಯ್ ದೇವಗನ್ ಮೊದಲು ಆಲೋಚನೆ ಮಾಡಬೇಕು. 22 ಭಾಷೆಗಳಿಗೆ ರಾಷ್ಟ್ರೀಯ ಭಾಷೆಯ ಸ್ಥಾನಮಾನ ಇದೆ. ಅದರಲ್ಲಿ ಹಿಂದಿಯೂ ಕೂಡ ಒಂದು ಅಷ್ಟೇ. ಯಾವುದೇ ಕಾರಣಕ್ಕೆ ಹಿಂದಿಯನ್ನು ರಾಷ್ಟ್ರ ಭಾಷೆ ಎಂದು ಒಪ್ಪಲು ಸಾಧ್ಯವಿಲ್ಲ. ಕನ್ನಡಕ್ಕೂ ರಾಷ್ಟ್ರೀಯ ಭಾಷೆಯ ಸ್ಥಾನಮಾನ ಇದೆ. ನಮಗೆ ಕನ್ನಡವೇ ರಾಷ್ಟ್ರೀಯ ಭಾಷೆ. ಅಜಯ್ ದೇವಗನ್ಗೆ ನಾವು ಎಚ್ಚರಿಕೆ ಕೊಡ್ತೇವೆ. ಅಜಯ್ ದೇವಗನ್ ಕನ್ನಡಿಗರಲ್ಲಿ ಕ್ಷಮೆ ಕೇಳಬೇಕು. ಅಜಯ್ ದೇವಗನ್ ಸಿನಿಮಾ ಕರ್ನಾಟಕಕ್ಕೆ ಕಾಲಿಡಲು ಬಿಡಲ್ಲ. ಸರ್ಕಾರ ಕನ್ನಡಿಗರ ಪರವಾಗಿ ಗಮನ ಹರಿಸಬೇಕು ಎಂದಿದ್ದಾರೆ. ಇವತ್ತು ಕರ್ನಾಟಕದ ಪರವಾಗಿ ಏರು ಧ್ವನಿಯಲ್ಲಿ ಮಾತಾಡಿದಂಥ ಸುದೀಪ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಹಿಂದಿನೂ ಸಹ ಒಂದು ಭಾಷೆ. 22 ಭಾಷೆಗಳಿಗೆ ರಾಷ್ಟ್ರೀಯ ಭಾಷೆಯ ಸ್ಥಾನಮಾನ ಇದೆ. ಅದರಲ್ಲಿ ಕನ್ನಡನೂ ಸಹ ಒಂದು. ಯಾವುದೇ ಕಾರಣಕ್ಕೆ ಹಿಂದಿಯನ್ನು ರಾಷ್ಟ್ರ ಭಾಷೆಯಾಗಿ ಒಪ್ಪಲಿಕ್ಕೆ ನಾವು ಕನ್ನಡಿಗರು ಯಾರು ಸಿದ್ಧವಾಗಿಲ್ಲ. ಅದಕ್ಕಾಗಿ ಇವತ್ತು ನಾವೆಲ್ಲ ಕನ್ನಡಿಗರು, ಚಿತ್ರನಟರು ಎಲ್ಲರೂ ಒಗ್ಗಟ್ಟಿನ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಮೇಲೆ ಹಿಂದಿಯನ್ನು ಹೇರಲಿಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಕೈಕಟ್ಟಿ ಕೂತ್ಕೊಳ್ಳಲ್ಲ. ಎಲ್ಲ ಬ್ಯಾಂಕ್ಗಳಲ್ಲಿ ನಮ್ಮಿಂದ ಉದ್ಯೋಗವನ್ನು ಕಿತ್ಕೊಂಡಿದ್ದೀರಾ, ನಮ್ಮ ಬದುಕನ್ನು ಕಿತ್ಕೊತಾ ಇದ್ದೀರಾ, ನಮ್ಮ ಮೇಲೆ ರಾಜಕೀಯವಾಗಿ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದೀರಾ. ಇದನ್ನು ತೀವ್ರವಾಗಿ ವಿರೋಧಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ. ಅಜಯ್ ದೇವಗನ್ ಅವರ ಚಿತ್ರವನ್ನು ಈ ನಾಡಿನಲ್ಲಿ ಬಿಡುಗಡೆ ಆಗಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಈ ಕೂಡಲೇ ಅಜಯ್ ದೇವಗನ್ ಅವರು ಕನ್ನಡಿಗರಲ್ಲಿ ಕ್ಷಮೆಯನ್ನು ಕೇಳಬೇಕು. ಮತ್ತು ಈ ಸರ್ಕಾರ ಗಮನವನ್ನು ಹರಿಸುವುದ್ರ ಮುಖಾಂತರ ಇಂಥ ಕಿಡಿಗೇಡಿಗಳು ಯಾವಾಗ ನಮ್ಮ ಮೇಲೆ ಹಿಂದಿ ಇರಲಿಕ್ಕೆ ಬರ್ತಾರೆ, ಕನ್ನಡದ ವಿರುದ್ಧ ಬರ್ತಾರೆ, ಅವ್ರನ್ನ ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ KGF ಅನೇಕ ದಕ್ಷಿಣ ಭಾರತ ಚಿತ್ರಗಳು ದೇಶ ಮೀರಿ ರಾಷ್ಟ್ರವ್ಯಾಪ್ತಿ ಮಿಗ್ತಾ ಇದ್ದಾವೆ. ಇದನ್ನು ತಡೀಲಿಕ್ಕಾಗದೆ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಾವು ಸರಿಯಾದ ಉತ್ತರವನ್ನು ಕೊಡ್ತೀವಿ. ನಾವು ಕನ್ನಡದ ತೊಂದರೆ ಆದವಾಗ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದವಾಗ ನಮ್ಮ ರಾಜ್ಯ ಸರ್ಕಾರ ನಮ್ಮ ಪರವಾಗಿ ನಿಲ್ಲಲೇಬೇಕಾಗತ್ತೆ. ನಾವು ಕನ್ನಡಿಗರು ಓಟ್ ಹಾಕಿರುವಂಥದ್ದು ಕನ್ನಡದ ಪರವಾಗಿರಬೇಕು. ಕರ್ನಾಟಕದ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ, ಇದು ಭಾರತ ಸರ್ಕಾರ ಅಲ್ಲ. ಭಾರತವನ್ನು ನೋಡ್ಲಿಕ್ಕೆ ಮೋದಿ ಇದ್ದಾರೆ. ಕರ್ನಾಟಕವನ್ನು ನೋಡಲಿಕ್ಕೆ ಹೈಕಮಾಂಡನ್ನು ನೀವು ಮೀರಿ ಕನ್ನಡದ ಪರವಾಗಿರಬೇಕಾಗತ್ತೆ. ಕನ್ನಡಿಗನಿಗೆ ತಾಯಿನೇ ಫಸ್ಟು. ಕನ್ನಡ ತಾಯಿ, ಕನ್ನಡ ಭಾಷೆನೇ ಮೊದಲು. ಆಮೇಲೆ ಬೇರೆ ಭಾಷೆಗಳನ್ನು ನಾವು ಪ್ರೀತಿ ಮಾಡ್ತೀವಿ. ಕನ್ನಡಿಗರಿಗೆ ಅದ್ರ ಬಗ್ಗೆ ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ದೇಶವನ್ನು ಪ್ರೀತಿ ಮಾಡೋದು. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಅಂತ ಬರೆದಿರೋರೇ ಕನ್ನಡದ ಕುವೆಂಪು. ಆದ್ದರಿಂದ ದೇಶದ ಬಗ್ಗೆ ಯಾರು ನಮಗೆ ತಿಳಿ ಹೇಳಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಈಗ ಗವರ್ಮೆಂಟ್ ಕೊಡಲೇಬೇಕು. ಅವರು ಕರ್ನಾಟಕ ಸರ್ಕಾರ, ಕನ್ನಡಿಗರ ಮುಖ್ಯಮಂತ್ರಿ ಕರ್ನಾಟಕದ ಪರವಾಗೇ ಇರಬೇಕು. ಕನ್ನಡದ ವಿಷಯ ಬಂದಾಗ ಅಮಿತ್ ಶಾ ಹೇಳ್ದಂಗೆ ಕೇಳ್ತೀನಿ, ಮೋದಿ ಹೇಳ್ದಂಗೆ ಕೇಳ್ತೀನಿ ಅಂದ್ರೆ ಆಗಲ್ಲ. ನಾವು ಓಟ್ ಹಾಕಿರೋದು ಕರ್ನಾಟಕ ಸರ್ಕಾರಕ್ಕೆ, ಕನ್ನಡಿಗರ ಪ್ರತಿನಿಧಿ ಸರ್ಕಾರ. ಆದ್ದರಿಂದ ಸರ್ಕಾರ ಕನ್ನಡಿಗರ ಬೆಂಬಲಕ್ಕೆ ಇದ್ದೇ ಇರುತ್ತೆ. ಆ ನಂಬಿಕೆ